ಅತ್ಯವಿಶ್ರಮ ಉಟ್ಕೊಳ್ಳುತ್ತಿರುವ ಒಲಿಯುಲ್ಲಾರವರ 50ನೇ ಗುರು ಸಮಾರಂಭವು ಏಪ್ರಿಲ್ 5ರಿಂದ ಏಪ್ರಿಲ್ 11ರವರೆಗೆ ಬಹು ವಿಜೃಂಭಣೆಯಿಂದ ಜರುಗಲಿದ್ದು, ಈ ಸಮಾರಂಭದಲ್ಲಿ ಮತ ಪ್ರಭಾಷಣಕ್ಕಾಗಿ ಕೇರಳ ಹಾಗೂ ಕರ್ನಾಟಕದಲ್ಲಿ ಪ್ರಖ್ಯಾತರಾದ ಮತ ಪಂಡಿತರುಗಳು ಆಗಮಿಸಲಿದ್ದು, ಹಾಗೂ ಕೊನೆಯ ದಿನವಾದ ಉರೂಸ್ ದಿನ ವರ್ಷಂಪ್ರತಿ ಜರುಗಿಸಿಕೊಂಡು ಬರುವ ಸೌಹಾರ್ದ ಸಮಾರಂಭವು ಈ ಸಲವೂ ನಡೆಯಲಿದ್ದು, ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರಾದ ಯು ಟಿ ಫರೀದ್ ರವರು, ಯು ಟಿ ಖಾದರ್ ರವರು, ಹಾಗೂ ಪುತ್ತೂರಿನ ಶಾಸಕರಾದ ಅಶೋಕ್ ರೈ, ಪುತ್ತೂರಿನ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳಾದ ವಿನಯ್ ಕುಮಾರ್ ಸೊರಕೆ ಅವರು, ಹಾಗೂ ಕನಿಷ್ಠ ವೇತನ ಸಲಹಾ ಮಂಡಳಿ ಕರ್ನಾಟಕ ರಾಜ್ಯ ಇದರ ಅಧ್ಯಕ್ಷರಾದ ಟಿ.ಎಂ. ಶಹೀದ್, ಕರಾವಳಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಎಂ.ಎ. ಗಫೂರ್ ಅವರು, ಹಾಗೂ ನಮ್ಮ ಉರೂಸ್ ಸಮಾರಂಭದ ಅಲ್ಲಿಯ ಸ್ಥಳದ ದಾನಿಗಳಾದ ಆನಾಜೆ ಗಣೇಶ್ ರೈ ಅವರ ಸುಪುತ್ರ ರಾಧಾಕೃಷ್ಣ ರೈ ಆನಾಜೆ, ನ್ಯಾಯವಾದಿಗಳು ಮಂಗಳೂರು, ಹಾಗೂ ಇನ್ನಿತರ ಗಣ್ಯರು ಭಾಗವಹಿಸಲಿದ್ದು, ಎಲ್ಲರಿಗೂ ನಾವು ಆದರಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಈ ಉರು ಸಮಾರಂಭದ ಅಧ್ಯಕ್ಷತೆಯನ್ನು ಬಹುಮಾನ್ಯರಾದ ಅಲ್ಹಾಜ್ ಸೈಯದ್ ಕೆ.ಎಸ್. ಆತಕೋಯ ತಂಗಳ್ ಗುಂಬೋರ್ ರವರು ವಹಿಸಲಿದ್ದು, ಉದ್ಘಾಟನೆಯನ್ನು ಅಲ್ಹಾಜ್ ಸೈಯದ್ ಆಶಿಮ್ ಬಾಲವಿ ತಂಗಳ್ ಕೊರಿಂಗಿಲ ಅವರು ನೆರವೇರಿಸಲಿದ್ದಾರೆ. ಉರು ಸಮಾರಂಭದ ಮತಪ್ರಸಂಗದ ಮೊದಲನೇ ದಿನವಾದ ಏಪ್ರಿಲ್ 5ರಂದು ಅಧ್ಯಕ್ಷತೆಯನ್ನು ಕೊರಿಂಗಿಲ ಜಮಾತ್ನ ಅಧ್ಯಕ್ಷರಾದ ಮೊಹಮ್ಮದ್ ಕುನ್ಯಾದಿ ಕೊರಿಂಗಿಲರವರು ವಹಿಸಲಿದ್ದು, ಉದ್ಘಾಟನೆಯನ್ನು ಕುಂಬೋಲ್ ಮನೆತನದ ಸೈಯದ್ ಕೆ.ಎಸ್. ಅಲಿ ತಂಗಳ್ ರವರು ವಹಿಸಲಿದ್ದಾರೆ. ದುವಾ ಆಶೀರ್ವಾಚನವನ್ನು ಸೈಯದ್ ಆಶಿಮ್ ಬಾಲವಿ ತಂಗಳ್ ಕೊರಿಂಗಿಲ ಇವರು ನೆರವೇರಿಸಲಿದ್ದು, ಸ್ವಾಗತ ಭಾಷಣವನ್ನು ಅಲ್ಹಾಜಿ ಬಿ.ಎಚ್. ಅಯ್ಯೂಬ್ ವಹಾಬಿ ಗಡಿಯಾರ್ ಇವರು, ಖತೀಬರು ಜುಮಾ ಮಸೀದಿ ಕೊರಿಂಗಿಲ ಇವರು ನೆರವೇರಿಸಲಿದ್ದಾರೆ. ಮೊದಲನೆಯ ದಿನದ ಮುಖ್ಯ ಪ್ರಭಾಷಣಕಾರರಾಗಿ ಬಹುಮಾನ್ಯರಾದ ಲುಕ್ಮಾನ್ ಹಕೀಂ ಸಕಾಫಿ ಹುಲ್ಲಾರ ಇವರು ನೆರವೇರಿಸಲಿದ್ದು, ಇದರಲ್ಲಿ ಅನೇಕ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭಕ್ಕೆ ಮೆರುಗನ್ನು ನೀಡಲಿದ್ದಾರೆ. ಇನ್ನು ಎರಡನೆಯ ದಿನವಾದ 6/4/26ರಂದು ಮುಖ್ಯ ಪ್ರಭಾಷಣಕಾರರಾಗಿ ಕೇರಳ ಹಾಗೂ ಕರ್ನಾಟಕದಲ್ಲಿ ಪ್ರಖ್ಯಾತರಾದ ವಾಗ್ಮಿಯಂದೇ ಹೆಸರಿಸಲ್ಪಟ್ಟ ಎ.ಎಂ. ನೌಶಾದ್ ಬಾಕವಿ ತಿರುವನಂತಪುರಂ ಅವರು ಆಗಮಿಸಲಿದ್ದು, ವೇದಿಕೆಯಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿರುವರು. ಇನ್ನು ಈ ಸಮಾರಂಭದ ಮೂರನೇ ದಿನ 7/4/26ರಂದು ಮುಖ್ಯ ಪ್ರಭಾಷಣಕಾರರಾಗಿ ಮತ್ತೊಬ್ಬ ಪ್ರಖ್ಯಾತ ವಾಗ್ಮಿ ಇ.ಪಿ. ಅಬೂಬಕರ್ ಅಲ್ ಕಾಸಿಮಿ, ಪತ್ತನಾಪುರಂ ಕೇರಳ ಇವರು ಆಗಮಿಸಲಿದ್ದು, ವೇದಿಕೆಯಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿರುವರು. ಇನ್ನು 8/4/26ರಂದು ಈ ಸಮಾರಂಭಕ್ಕೆ ಮುಖ್ಯ ಪ್ರಭಾಷಣಕಾರರಾಗಿ ಡಾಕ್ಟರ್ ಆಫಿಲ್ ಜುನೈದಿ ಜವ್ವರಿ ಕೊಲ್ಲಂ ಕೇರಳ ಇವರು ಆಗಮಿಸಲಿದ್ದಾರೆ. ಇನ್ನು 9/4/26ರಂದು ಮುಖ್ಯ ಪ್ರಭಾಷಣಕಾರರಾಗಿ ಬಹುಮಾನ್ಯರಾದ ಪೈರೋಡ್ ಉಸ್ತಾದ್ ಅವರ ಸುಪುತ್ರ ಪೈರೋಡ್ ಮೊಹಮ್ಮದ್ ಅಜರಿ ಕೇರಳ ಇವರು ಆಗಮಿಸಲಿದ್ದಾರೆ.
ಇನ್ನು ಅಕ್ಟೋಬರ್ 26ರಂದು ಈ ಸಮಾರಂಭದಲ್ಲಿ ದುವಾ ಆಶೀರ್ವಚನ ಮಾಡಲು ಪುತ್ತೂರಿನ ತಂಗಳರವರಾದ ಅಲ್ಲಾಹ್ ಸೈಯದ್ ಅಹಮದ್ ಪೂಕೋಯ ತಂಗಳರವರು ಆಗಮಿಸಲಿದ್ದು, ಆ ದಿನದ ಮುಖ್ಯ ಪ್ರಭಾಷಣಕಾರರಾಗಿ ಬಹುಮಾನ್ಯರಾದ ಅಶ್ರಫ್ ರಹಮಾನ್ ಚೌಕಿ ಮೇಲ್ಪರಂ ಕಾಸರಗೋಡು ಇವರು ಆಗಮಿಸಲಿದ್ದಾರೆ. ಇನ್ನು ಕೊನೆಯ ದಿನವಾದ ಉರೂಸ್ ಸಮಾರಂಭದಂದು ಬಹುಮಾನ್ಯರಾದ ಅಲ್ಲಾಹ್ ಸೈಯದ್ KS ಆಟಕೋಯ ತಂಗಳ್ ಕುಂಬಲ್ರವರ ಅಧ್ಯಕ್ಷತೆಯಲ್ಲಿ ಅವತ್ತಿನ ಸಮಾರಂಭದ ಮುಖ್ಯ ಪ್ರಭಾಷಣಕಾರರಾಗಿ ಬಹುಮಾನ್ಯರಾದ ಶಮೀರ್ ದಾರಿಮಿ ಕೊಲ್ಲಂ ಪ್ರಖ್ಯಾತ ವಾಗ್ಮಿ ಇವರು ಆಗಮಿಸಲಿದ್ದಾರೆ. ಅವತ್ತಿನ ಸಂಜೆ 4 ಗಂಟೆಗೆ ವರ್ಷ ಪ್ರತಿ ನಡೆಸಿಕೊಂಡು ಬರುವಂತಹ ಮೌಲೂದ್ ಪಾರಾಯಣದ ನೇತೃತ್ವವನ್ನು ಕೊರಿಗಿಲ ಜಮಾಯತ್ ಕವಿತಿಗರಾದ ಅಯ್ಯೂಬ್ ವಹಾಬಿ ಅವರು ವಹಿಸಲಿದ್ದು, ಇತರ ಅನೇಕ ಪಂಡಿತರು ವಾಗ್ಮಿಗಳು ಆ ಸಮಾರಂಭದಲ್ಲಿ ಉಪಸ್ಥಿತರಿರುವರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA. ವಾಣಿಜ್ಯ ವಿಭಾಗ SCBA, SCBA, ECBA. ಕಲಾ ವಿಭಾಗ HEPS. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 ವೆಬ್ಸೈಟ್ www.vivekanandapuc.com.